ಮಂಗಳೂರಿನ ನೀರ್ಮಾರ್ಗದಲ್ಲಿರುವ ಕರಾವಳಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ನ್ಯಾಷನಲ್ ಫಾರ್ಮಸಿ ವೀಕ್ 2019 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆಡಿಟೋರಿಯಂನಲ್ಲಿ ಫಾರ್ಮಸಿಸ್ಟ್ ಯುವ ಮೆಡಿಕೇಷನ್ ಕೌನ್ಸಿಲರ್ ಎಂಬ ವಿಷಯದ ಕುರಿತು ವಿಚಾರಗೋಷ್ಠಿಯು ನಡೆಯಿತು. ಮಂಗಳೂರಿನ ನೀರ್ಮಾರ್ಗದಲ್ಲಿರುವ ಕರಾವಳಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ನ್ಯಾಷನಲ್ ಫಾರ್ಮಸಿ ವೀಕ್ 2019ಕ್ಕೆ ಚಾಲನೆ ಸಿಕ್ಕಿತು. ಇನ್ನು ಕಾರ್ಯಕ್ರಮವನ್ನು ಮಂಗಳೂರಿನ ಎಫ್ಎಂಸಿಐಯ ಮುಖ್ಯ ಸಂಶೋಧಕರಾದ ಡಾ ಬಿ ಸಂಜೀವರಾಯ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈಗ ವೈದ್ಯಕೀಯ ವಿಭಾಗದಲ್ಲಿ ಫಾರ್ಮಸಿಯವರ ಸಹಭಾಗಿತ್ವ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಹಾಗಾಗಿ ರೋಗಿಗಳಿಗೆ ಸಿಗಬೇಕಾದ ವೈದ್ಯಕೀಯ ಆರೈಕೆ ಕಡಿಮೆಯಾಗುತ್ತಿದೆ. ಇದರಿಂದಾಗಿ 2 ಲಕ್ಷಕ್ಕೂ ಅಧಿಕ ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ. ಆದ್ದರಿಂದ ವೈದ್ಯಕೀಯ ವಿಭಾಗದಲ್ಲಿ ಫಾರ್ಮಸಿಯವರ ಸಹಭಾಗಿತ್ವ ಹೆಚ್ಚಾಗಬೇಕು ಎಂದು ಹೇಳಿದರು. Pharmacy involvement is not that seen nowadays, but it would have been much more than what it is seen today. No medical care can be without your active participation. Because you are not there, we got a lot of problems. Now we are trying to overcome. The first and foremost problem is medication errors. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಆರ್ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ಟ್ರಸ್ಟಿ ಗಣೇಶ್ ಎಸ್ ರಾವ್ ಅವರು ಮಾತನಾಡಿ, ಒಬ್ಬ ರೋಗಿ ಗುಣಮುಖನಾಗಲು ಮದ್ದಿನ ಜೊತೆಗೆ ವೈದ್ಯರು ಹಾಗೂ ವೈದ್ಯಕೀಯ ವಿಭಾಗದವರು ರೋಗಿಯೊಂದಿಗೆ ನಡೆದುಕೊಳ್ಳುವ ರೀತಿಯು ಮುಖ್ಯವಾಗಿರುತ್ತದೆ. ಆದ್ದರಿಂದ ಮನೋವಿಜ್ಞಾನ ವೈದ್ಯಕೀಯ ವಿಭಾಗದಲ್ಲಿ ಅತಿ ಮುಖ್ಯ ಎಂದು ಹೇಳಿದರು. I totally agree with that. I would like to compliment. It is not only language, Kannada, English, Hindi, Tamil. It is also your body language. Most of the time, whenever I address doctors and related paramedical, either students or professionals, I always express one opinion which I am very firm in that. It is not only medicine which cures. It is a medicator, whether it is a doctor or related field, pharmacy, nursing, therapist, paramedical. Your approach also counts. When the patient is in a very bad condition, if you tell the truth straight to his face, that you are not going to survive for long, then he will collapse. Is that many doctors? ಈ ಸಂದರ್ಭ ಕರಾವಳಿ ಗ್ರೂಪ್ ಆಫ್ ಕಾಲೇಜಿನ ನಿರ್ದೇಶಕಿ ಲತಾಜಿ ರಾವ್, ಕರಾವಳಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಆರ್ ಕೆ ಭಟ್, ಕರಾವಳಿ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರಾದ ಡಾ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.